ಯುವಕ ಮಂಡಲ ಪರ್ಪುಂಜ ಇದರ ಅಧ್ಯಕ್ಷರಾದ ರಾಜೇಶ್ ರೈ ಪರ್ಪುಂಜ ನೇತೃತ್ವದಲ್ಲಿ ಒಳಮುಕರು ಗ್ರಾಮದ ಪರ್ಪುಂಜ ಕೊಯ್ಲತಡ್ಕ ಮಗಿರೆ ಹಾಗೂ ಆರ್ಯಾಪು ಗ್ರಾಮದ ಶೇಡಿಗುಂಡಿ ಪರಿಸರದ 200ಕ್ಕೂ ಅಧಿಕ ಬಡ ಕುಟುಂಬಗಳಿಗೆ ಆಹಾರ ಸಾಮಗ್ರಿ ವಿತರಣೆ ನಡೆಯಿತು. ಕೊರೋನಾ ವೈರಸ್ ಎಂಬ ಮಹಾಮಾರಿ ಇಂದು ದೇಶವನ್ನ ದಿನೇ ದಿನೇ ಸಂಕಷ್ಟಕ್ಕೆ ಈಡು ಮಾಡ್ತಾ ಇದೆ. ದೈನಂದಿನ ಸಂಪಾದನೆಯನ್ನ ನಂಬಿಕೊಂಡು ಹಲವಾರು ಕುಟುಂಬಗಳು ಜೀವನ ಮಾಡುವುದನ್ನ ನಾವು ನಮ್ಮ ಪರಿಸರದಲ್ಲಿ ನೋಡುತ್ತಿರುತ್ತೇವೆ. ಇಂದು ಅಂತಹ ಹಲವಾರು ಕುಟುಂಬಗಳು ದೈನಂದಿನ ಸಂಪಾದನೆಯಿಂದಲೇ ವಂಚಿತರಾಗಿ ಸಂಕಷ್ಟದಲ್ಲಿವೆ. ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ಅವರ ದೈನಂದಿನ ಊಟೋಪಚಾರಕ್ಕೆ ಯಾವುದೇ ತೊಂದರೆಯಾಗಬಾರದು ಎಂಬ ದೃಷ್ಟಿಯಿಂದ ರಾಜೇಶ್ ರೈ ಪರ್ಪುಂಜ ನೇತೃತ್ವದಲ್ಲಿ ಸ್ನೇಹ ಯುವಕ ಮಂಡಲ ಹಾಗೂ ಮಹಿಳಾ ಮಂಡಲ ದಾನಿಗಳ ನೆರವಿನೊಂದಿಗೆ ಒಳಮುಕರು ಗ್ರಾಮದ ಪರ್ಪುಂಜ ಕೊಯ್ಲತಡ್ಕ ಮಗಿರೆ ಹಾಗೂ ಆರ್ಯಾಪು ಗ್ರಾಮದ ಶೇಡಿಗುಂಡಿ ಪರಿಸರದ 200ಕ್ಕೂ ಅಧಿಕ ಬಡ ಕುಟುಂಬಗಳಿಗೆ ಆಹಾರ ಸಾಮಗ್ರಿಗಳನ್ನು ಒದಗಿಸುವ ಕೆಲಸವನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ನ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ರಾಧಾಕೃಷ್ಣ ಆಳ್ವ ಸಾಚಾ, ಎಪಿಎಂಸಿ ಸದಸ್ಯರಾದ ರಾಧಾಕೃಷ್ಣ ರೈ ಬುಡಿಯಾರು, ಒಳಮುಕರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಯತಿರಾಜ್ ರೈ ನಿರ್ಪಾಡಿ, ಕುಂಬ್ರಾ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ಚಂದ್ರ ರೈ ಕೈಕಾರ, ಕೇದಂಬಾಡಿ ಬಿಜೆಪಿ ಗ್ರಾಮ ಸಮಿತಿಯ ಅಧ್ಯಕ್ಷರಾದ ರತನ್ ರೈ, ಅನಿಲ್ ರೈ ಬಾರಿಕೆ, ಸ್ನೇಹ ಯುವಕ ಮಂಡಲ ಪರ್ಪುಂಜದ ಅಧ್ಯಕ್ಷರಾದ ರಾಜೇಶ್ ರೈ ಪರ್ಪುಂಜ, ಪ್ರಧಾನ ಕಾರ್ಯದರ್ಶಿ ಜೀವನ್ ಅಮೀನ್ ಉಪಸ್ಥಿತರಿದ್ದರು.